ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗೆ ಕೊನೆಗೂ ಬಿತ್ತು ಶಿಕ್ಷೆ. ಭಯೋತ್ಪಾದಕ ಶಾರಿಕ್ಗೆ 10 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿ ಬೆಂಗಳೂರಿನ ಎನ್ಐಎ ಕೋರ್ಟ್ ಮಹತ್ವದ ಆರ್ಡರ್ ಕೊಟ್ಟಿದೆ. ದೇಶದ್ರೋಹಿಯ ಅಸಲಿ ಆಟಕ್ಕೆ ಈಗ ಬಿದ್ದಿದ ಬ್ರೇಕ್. ಆ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದಿನಾಂಕ 19 ನವೆಂಬರ್ 2022 ಮಂಗಳೂರಿನ ಕಂಕನಾಡಿ ಬಳಿ ಆಟೋದಲ್ಲಿ ಸಾಗ್ತಾ ಇದ್ದ ಕುಕ್ಕರ್ ಬಾಂಬ್ ಸಡನ್ ಆಗಿ ಬ್ಲಾಸ್ಟ್ ಆಗಿತ್ತು. ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಸಂಚು ಹಾಕಿದ್ದ ಈ ಮೊಹಮ್ಮದ್ ಶಾರಿಕ್. ಆದ್ರೆ ಬಾಂಬ್ ತಗೊಂಡು ಹೋಗುವಾಗ್ಲೇ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿತ್ತು. ಇದರಿಂದ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿತ್ತು. ಈ ಕೇಸ್ನ ತನಿಖೆ ಮಾಡಿದ್ದ ಎನ್ಐಎ ಶಾರಿಕ್ನ ಭಯೋತ್ಪಾದನಾ ನಂಟನ್ನ ಬಯಲಿಗೆಳೆದಿತ್ತು. ಇನ್ನು ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅರಿತ ಆರೋಪಿ ಶಾರಿಕ್ ತಾನು ಮಾಡಿದ ಎಲ್ಲಾ ತಪ್ಪುಗಳನ್ನ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದ್ದ. ಹೀಗಾಗಿ ಎನ್ಐಎ ವಿಶೇಷ ಕೋರ್ಟ್ ಯುಎಪಿಎ ಕಾಯ್ದೆಯಡಿ ಈತನಿಗೆ 10 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ದೇಶದ ಭದ್ರತೆಗೆ ಧಕ್ಕೆ ತರೋಕೆ ಯತ್ನಿಸಿದವನಿಗೆ ಈಗ ಜೈಲೇ ಗತಿಯಾಗಿದೆ. ಭಯೋತ್ಪಾದನೆ ವಿರುದ್ಧದ ಈ ಹೋರಾಟದಲ್ಲಿ ನ್ಯಾಯಾಲಯದ ಈ ತೀರ್ಪು ಒಂದು ದೊಡ್ಡ ಗೆಲುವು. ಈ ಶಿಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಮಂಗಳೂರು ಮತ್ತು ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.